ಮಂಗಳೂರಿನ ವಾಮಂಚೂರಿನಲ್ಲಿರುವ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು ಆಯೋಜಿಸಿದ್ದ ರಾಷ್ಟ್ರೀಯ ಮಟ್ಟದ ವರ್ಚುವಲ್ ಕಾರ್ಯಕ್ರಮ ಗ್ರೀನ್ ಟೆಕ್ ಹ್ಯಾಕಥಾನ್ 2020ರ ವಿಜೇತರಿಗೆ ಕಾಲೇಜಿನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಅಸ್ತಿತ್ವದಲ್ಲಿರುವ ಸ್ಥಳೀಯ ಮತ್ತು ಸಮುದಾಯದ ಸಮಸ್ಯೆಗಳಿಗೆ ತಾಂತ್ರಿಕ ಮತ್ತು ಸುಸ್ಥಿರ ಪರಿಹಾರಗಳನ್ನು ನೀಡುವ ಪ್ರಯತ್ನದ ಅಂಗವಾಗಿ ಕಾಲೇಜು ಈ ಹ್ಯಾಕಥಾನ್ ಅನ್ನು ಆಯೋಜಿಸಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾತನಾಡಿ, ಇಂತಹ ಸಮಯದಲ್ಲಿ ಕಾಲೇಜಿನಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ ಸಂಸ್ಥೆಯನ್ನ ಅಭಿನಂದಿಸಿದರು. ಹ್ಯಾಕಥಾನ್ನಲ್ಲಿ ರಾಷ್ಟ್ರದಾದ್ಯಂತ ಭಾಗವಹಿಸುವಿಕೆಯನ್ನ ಹೊಂದಿರುವುದು ಕಾಲೇಜಿನ ವಿಶ್ವಾಸಾರ್ಹತೆಯನ್ನ ಸೂಚಿಸುತ್ತೆ ಅಂತ ಹೇಳಿದರು. And good to see participants from outside Karnataka, also outside Mangalore, outside Karnataka. So it reflects probably the credibility which this institution shares in the educational institutions field. ಇಷ್ಟು ಹೇಳಿಬಿಟ್ಟು ಇದು ಯಾರು ಹೊರಗಡೆ this is for those who have come from outside Karnataka. So I am more comfortable talking in Kannada, so you will have to forgive me. ಮೊಟ್ಟ ಮೊದಲನೇದಾಗಿ ಇಂಥ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡೋದು, ಅದು ಈ ಕೋವಿಡ್ ಪೀರಿಯಡಲ್ಲಿ ಭಾಳ ಕಷ್ಟದ ಕೆಲಸ, ಭಾಳ ಶ್ರಮ ಹಿಡಿಯುತ್ತೆ. ಯಾಕಂದರೆ ಆನ್ಲೈನ್ ಒಂದು ಹಾಲ್ ಇಟ್ಕೊಂಡು ಅಥವಾ ಒಂದು ಫಿಸಿಕಲ್ ಲಾಜಿಸ್ಟಿಕ್ಸ್ ಕ್ರಿಯೇಟ್ ಮಾಡಿಕೊಂಡು ಕಾರ್ಯಕ್ರಮ ಮಾಡೋಂಥದ್ದು ಭಾಳ ಕಷ್ಟ ಆಗಲ್ಲ. ಯಾಕಂದರೆ ಇವೆಂಟ್ ಮ್ಯಾನೇಜರ್ಸ್ ಎಲ್ಲ ಕಡೆ ಇರ್ತಾರೆ, ಅವ್ರಿಗೆ ಹೇಳಿಬಿಟ್ರೆ ಆಯಿತು ಮಾಡ್ತಾರೆ. ಆದರೆ ಈ ರೀತಿ ಆನ್ಲೈನ್ ಮಾಡೋಂಥದ್ದು ಭಾಳ ಕಷ್ಟದ ಕೆಲಸ. ಅಂಥದ್ದನ್ನು ಮಾಡಿರೋದಕ್ಕೆ ನಾನು ಶುಭಾಶಯಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾಲೇಜಿನ ಪ್ರಾಂಶುಪಾಲರಾದ ಡಾ ರಿಯೋ ಡಿಸೋಜಾ ಮಾತನಾಡಿ, ಸಮುದಾಯವು ಎದುರಿಸ್ತಾ ಇರುವ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಕಾಲೇಜಿನ ಒಳಗೊಳ್ಳುವಿಕೆಯ ಕುರಿತು ಮಾತನಾಡಿದರು. ಪಚ್ಚನಾಡಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆಯನ್ನ ಉಲ್ಲೇಖಿಸಿದ ಅವರು, ಸಮುದಾಯದೊಂದಿಗೆ ಕೆಲಸ ಮಾಡುವ ಅಗತ್ಯವನ್ನ ಮನಗಂಡ ಕಾಲೇಜು ಎನ್ಜಿಒಗಳು ಮತ್ತು ಇತರ ಸಂಸ್ಥೆಗಳೊಂದಿಗೆ ಸಹಕರಿಸುವ ಮೂಲಕ ಕೇರ್ ಪಚ್ಚನಾಡಿ ಚಳವಳಿಯಲ್ಲಿ ಭಾಗವಹಿಸಿದೆ ಅಂತ ಹೇಳಿದರು. Stepping into its 19th year, almost 20th year will be very soon coming up. During the initial years, we were mostly focused inward, trying to build up our own independence, our own strength, capabilities. A few years back, we have started looking around us, and we find that we have to engage more with the community to be relevant. As an engineering college, with engineering graduates coming out, it's very important that we get engaged with the community and work with the community and have our solutions which are relevant to the society being implemented. And when we did this and we looked around, one of the things we did is to adopt a few villages from a few panchayats around us. We are focusing on 5 of them. ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಡಿಸೋಜಾ ಅವರು ಸ್ಥಳೀಯ ಮತ್ತು ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲು ಕಾಲೇಜು ಬದ್ಧವಾಗಿದೆ ಎಂದರು. ಎಸ್ಜೆಇಸಿಯನ್ನ ಸ್ವಚ್ಛ ಮತ್ತು ಹಸಿರು ಕ್ಯಾಂಪಸ್ ಮಾಡಲು ಕಾಲೇಜಿನ ಗ್ರೀನ್ ಟೆಕ್ ಮತ್ತು ಅಗ್ರಿಟೆಕ್ ತಂಡಗಳು ಶ್ರಮಿಸ್ತಾ ಇದೆ ಎಂದು ಅವರು ಉಲ್ಲೇಖಿಸಿದರು. ಕಾಲೇಜು ತನ್ನ ನೆರೆಹೊರೆಯ ಹಳ್ಳಿಗಳನ್ನು ದತ್ತು ಪಡೆದುಕೊಂಡು ಅವುಗಳಿಗೆ ಬೇಕಾದ ತಾಂತ್ರಿಕ ಪರಿಹಾರಗಳನ್ನು ಒದಗಿಸುವುದರಲ್ಲಿ ತೊಡಗಿಸಿಕೊಂಡಿರುವ ಬಗ್ಗೆ ಅವರು ಸಂತೋಷ ವ್ಯಕ್ತಪಡಿಸಿದರು. ಗ್ರೀನ್ ಟೆಕ್ ಹ್ಯಾಕಥಾನ್ನ ಇಡೀ ಸಂಘಟನಾ ತಂಡವನ್ನು ಅವರು ಅಭಿನಂದಿಸಿದರು. Our association with the Indo-Universal Collaboration for Engineering Education has helped us a great deal in developing zeal for our clean and green initiatives. I am proud to say that we have dedicated green tech and agri-tech teams consisting mainly of our faculty members who have been striving hard to contribute their bit to make SJEC a clean and green campus. Most importantly, these groups are purely voluntary, and we are happy that our faculty members have been quite forthcoming to jump into such noble causes. Through our community engagement, their initiatives, we have adopted 5 villages in our neighborhood, and we have been trying to do our best to provide them with technological solutions wherever required. ಈ ಸಂದರ್ಭದಲ್ಲಿ ಕಾಲೇಜಿನ ಸಹ ನಿರ್ದೇಶಕರುಗಳಾದ ವಂದನೀಯ ರೋಹಿತ್ ಡಿಕೋಸ್ತಾ ಹಾಗೂ ವಂದನೀಯ ಆಲ್ವಿನ್ ರಿಚರ್ಡ್ ಡಿಸೋಜಾ ಹಾಗೂ ಕಾಲೇಜಿನ ಮಾನವ ಸಂಪನ್ಮೂಲ ಅಧಿಕಾರಿ ರಾಕೇಶ್ ಲೋಬೋ ಅವರು ಉಪಸ್ಥಿತರಿದ್ದರು.
ಹ್ಯಾಕಥಾನ್ನ ಹಾರ್ಡ್ವೇರ್ ಆವೃತ್ತಿಯಲ್ಲಿ ಪ್ರಥಮ ಸ್ಥಾನವನ್ನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ತಂಡವು ಪಡೆಯಿತು ಮತ್ತು ಎರಡನೇ ಬಹುಮಾನವನ್ನ ಬೆಂಗಳೂರಿನ ಕ್ಯಾಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ತಂಡವು ಪಡೆದುಕೊಂಡಿತು. ಸಾಫ್ಟ್ವೇರ್ ಆವೃತ್ತಿಯಲ್ಲಿ ಪ್ರಥಮ ಸ್ಥಾನವನ್ನ ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ತಂಡವು ಪಡೆಯಿತು ಮತ್ತು ಎರಡನೇ ಬಹುಮಾನವನ್ನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ತಂಡ ಪಡೆದುಕೊಂಡಿತು. ಓಪನ್ ಟ್ರ್ಯಾಕ್ನಲ್ಲಿ ಪ್ರಥಮ ಸ್ಥಾನವನ್ನ ಪುಣೆಯ ಅಖಿಲ ಭಾರತೀಯ ಮರಾಠ ಶಿಕ್ಷಾ ಪರಿಷತ್ನ ಅನಂತರಾವ್ ಪವಾರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ರಿಸರ್ಚ್ ಸಂಸ್ಥೆಯ ತಂಡವು ಪಡೆಯಿತು ಮತ್ತು ಎರಡನೇ ಬಹುಮಾನವನ್ನ ತಿರುವನಂತಪುರದ ಎಲ್ಬಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ವಿಮೆನ್ನ ತಂಡವು ಪಡೆದುಕೊಂಡಿತು. ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.